ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಅನ್ನಪೂರ್ಣೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕುಂಬಳಕಾಯಿಯಿಂದ ಹಲ್ವಾ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಒಂದು ಕುಂಬಳಕಾಯಿ ತಗೊಂಡಿದ್ದೇನೆ. ಇದನ್ನು ಈಗ ನಾವು ಫಸ್ಟಿಗೆ ಕಟ್ ಮಾಡ್ಕೊಳ್ಳುವ. ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಅದರ ಸಿಪ್ಪೆ ಎಲ್ಲ ತೆಗಿಬೇಕು. ಹಾಗೆ ಅದರ ಮಧ್ಯದ ಪಾರ್ಟ್ ಕೂಡ ನಾವು ತೆಕ್ಕೊಂಡು ಅದರ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಳ್ಳುವ. ನೋಡಿ, ಇದೆಲ್ಲ ತೆಗಿಬೇಕು ಫಸ್ಟಿಗೆ. ಈಗ ನಾನು ಇದನ್ನು ಫಸ್ಟ್ ಕಟ್ ಮಾಡ್ಕೊಳ್ತೇನೆ. ಈ ಕುಂಬಳಕಾಯಿ ಒಂದು 4 kg ಇರ್ಬೋದು, ನಾನು ತೆಗೆದುಕೊಂಡ ಕುಂಬಳಕಾಯಿ. ಈಗ ನೋಡಿ, ಇದನ್ನು ನಾವು ಕಟ್ ಮಾಡುವ. ಮೊದಲು ಎಲ್ಲ ಕಟ್ ಮಾಡಿ ಇಟ್ಕೊಂಡು ಅದರದ್ದು ಮಧ್ಯದ ಪಾರ್ಟ್ಸ್, ಬೀಜ ಎಲ್ಲ ತೆಕ್ಕೊಂಡು ಇಡಬೇಕು. ನಮಗೆ ಖಾಲಿ ಅದರ ಮಧ್ಯದ ಭಾಗ ಮಾತ್ರ ಸಾಕು ಹಲ್ವಾ ಮಾಡಲಿಕ್ಕೆ. ನೋಡಿ, ಹೀಗೆ ಕಟ್ ಮಾಡ್ಕೊಳ್ಳಿ. ಹಾಗೆ ಅದರ ಸಿಪ್ಪೆ ಕೂಡ ತೆಗಿಬೇಕು. ನೋಡಿ ಫ್ರೆಂಡ್ಸ್, ನಾವೀಗ ಇದು ಸಿಪ್ಪೆ ತೆಕ್ಕೊಂಡಿದ್ವಿ, ಅದನ್ನು ನಾವು ಬಿಸಾಡಬಾರ್ದು. ಅದರಲ್ಲಿ ಕೂಡ ಒಂದು ಪಲ್ಯ ಮಾಡ್ಬೋದು. ತುಂಬ ಒಳ್ಳೆಯ ಒಂದು ಪಲ್ಯ ಆಗ್ತದೆ. ಅದನ್ನು ನೀವು ಹಾಗೆ ತೆಗೆದಿಟ್ಕೋಬಹುದು. ಈಗ ನೋಡಿ, ಇದರ ಬೀಜ ಎಲ್ಲ ತೆಗೆದು ನೆಕ್ಸ್ಟ್ ಹಾಗೆಯೇ ಸಿಪ್ಪೆ ಕೂಡ ನಾನು ತೆಗೆದು ಇಟ್ಕೊಳ್ತೀನಿ. ನಿಮಗೊಂದು 2 ಪೀಸ್ ಇದ್ದು ನಾನು ಸಿಪ್ಪೆ ತೆಗೆದು ತೋರಿಸ್ತಾ ಇದ್ದೀನಿ. ಮತ್ತು ನಾನು ಎಲ್ಲ ಹಾಗೆ ತೆಗೆದು ತಗೊಂಡು ಬರ್ತೇನೆ. ನೋಡಿ, ಹೀಗೆ ಎಲ್ಲದರದ್ದು ಸಿಪ್ಪೆ ತೆಗೆದು ತಗೊಂಡು ಬರ್ತೇನೆ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಕುಂಬಳಕಾಯಿದು ಸಿಪ್ಪೆ ತೆಗೆದು ಹೀಗೆ ಇಟ್ಕೊಂಡಿದ್ದೇನೆ. ಈಗ ಇದನ್ನು ನಾವು ತುರಿಬೇಕು. ಇದನ್ನು ಫಸ್ಟ್ ನೀರಿನಲ್ಲಿ ತೊಳ್ಕೊಂಡು ನೆಕ್ಸ್ಟ್ ಇದನ್ನು ಹೀಗೆ ತುರಿಬೇಕು. ಹೀಗೆ ತುರ್ಕೊಂಡು ನಾವು ಹಲ್ವಾ ಮಾಡಬೇಕಾಗ್ತದೆ. ನೋಡಿ, ಹೀಗೆ ನೀಟಾಗಿ ನೀವು ತುರ್ಕೊಂಡ್ರೆ ಆಯಿತು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ನೋಡಿ, ಹೀಗೆ ತುರ್ಕೊಂಡ್ರೆ ಆಯಿತು. ಇದಕ್ಕೆ ನಮಗೆ ಕೇವಲ ಒಂದು 4 ಐಟಮ್ ಇದ್ದರೆ ಸಾಕು ಸಾಮಗ್ರಿ. ಒಂದು ಕುಂಬಳಕಾಯಿ, ತುಪ್ಪ, ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ ಅಥವಾ ಗೋಡಂಬಿ. ಇಷ್ಟು ಇದ್ದರೆ ಸಾಕು, ನಮ್ಮ ಹಲ್ವಾ ತಯಾರಾಗ್ತದೆ. ನೋಡಿ, ಹೀಗೆ ಇದನ್ನೆಲ್ಲ ತುರ್ಕೊಂಡು ನಾನು ಇಟ್ಕೊಳ್ತೀನಿ. ನೀಟಾಗಿ ತುರ್ಕೊಳ್ಳಿ. ದೊಡ್ಡ ದೊಡ್ಡ ಪೀಸ್ ಬೀಳಬಾರ್ದು. ಹೀಗೆ ನೀಟಾಗಿ ತುರ್ಕೋಬೇಕು. ಈಗ ನಾನು ಕುಂಬಳಕಾಯಿ ತುರಿದು ಇಟ್ಕೊಂಡಾಯಿತು. ಈಗ ಒಂದು ಪಾತ್ರೆಗೆ ನಾನು ಒಂದು 3 ಸ್ಪೂನ್ ತುಪ್ಪ ಹಾಕಿ ಗೋಡಂಬಿಯನ್ನು ಹುರಿದಿಟ್ಕೊಳ್ತೀನಿ. ನೀವು ಬೇಕಾದರೆ ಬಾದಾಮಿ ಕೂಡ ಹಾಕ್ಬೋದು. ನಾನು ಈಗ ಇಲ್ಲಿ ಸ್ವಲ್ಪ ಗೋಡಂಬಿ ತಗೊಂಡಿದ್ದೇನೆ. ಸ್ಲೋ ಫ್ಲೇಮಲ್ಲಿ ಅಂದರೆ ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೊಂಡು ಸೈಡಲ್ಲಿ ತೆಗೆದಿಡ್ತೇನೆ ಫಸ್ಟಿಗೆ. ನೋಡಿ, ಇದು ಆಯಿತು. ಈಗ ನೆಕ್ಸ್ಟ್ ನಾನು ತುರಿದ ಕುಂಬಳಕಾಯಿಯನ್ನು ಒಂದು ಬೌಲ್ನಿಂದ ಮೆಷರ್ ಮಾಡಬೇಕು, ಅಂದರೆ ಅಳತೆ ಮಾಡಬೇಕು. ನಾವೀಗ ಯಾಕೆ ಅಳತೆ ಮಾಡೋದು ಅಂದರೆ ಸಕ್ಕರೆ ಹಾಕಬೇಕಲ್ವ, ಅದಕ್ಕೆ ನಾವು ಫಸ್ಟಿಗೆ ಇದನ್ನು ಕುಂಬಳಕಾಯಿಯನ್ನು ಅಳತೆ ಮಾಡಿಕೊಂಡ್ರೆ ಸಕ್ಕರೆ ಹಾಕಲಿಕ್ಕೆ ತುಂಬ ಸುಲಭ ಆಗ್ತದೆ. ನೋಡಿ, ಈಗ ನಾನಿಲ್ಲಿ 3.5 ಕಪ್ನಷ್ಟು ಕುಂಬಳಕಾಯಿ ಹಾಕಿದೆ ತುರಿದದ್ದು. ಅದರಲ್ಲಿ ಸ್ವಲ್ಪ ನೀರಿತ್ತು, ಅದನ್ನು ಕೂಡ ನೀವು ಬಿಸಾಡಬಾರ್ದು, ಅದಕ್ಕೆ ಹಾಕಬೇಕು. ಈಗ ನೋಡಿ, ಇದನ್ನು ನೀಟಾಗಿ ಹೀಗೆ ಮಿಕ್ಸ್ ಮಾಡಿ ಬೇಯಿಸಬೇಕು. ಗ್ಯಾಸನ್ನು ಫುಲ್ ಫ್ಲೇಮಲ್ಲಿ ಇಟ್ಟರೆ ಆಯಿತು. ನಂದೊಂದು 3.5 4 ಕಪ್ರಷ್ಟು ಆಗಿದೆ. ಇದು ಫುಲ್ಲು 4 ಕಪ್ಪಲ್ಲ, 3.5 ಹಾಗೆ ಆಗಿದೆ. ನೋಡಿ, ಈಗ ಸಕ್ಕರೆ 3.5 4 ಕಪ್ ಕುಂಬಳಕಾಯಿಗೆ ನೀವು 1.5 ಕಪ್ ಸಕ್ಕರೆ ಹಾಕಿದರೆ ಸಾಕು. ನೋಡಿ ಫ್ರೆಂಡ್ಸ್, ನಿಮಗೆ ನಾನು ಕರೆಕ್ಟ್ ಮೆಷರ್ ಹೇಳೋದಂದರೆ 4 ಕಪ್ ತುರಿದ ಕುಂಬಳಕಾಯಿಗೆ 1.5 ಕಪ್ ಸಕ್ಕರೆ ಸಾಕು. ಈಗ ಇದನ್ನು ಹಾಕಿ ಅದರಲ್ಲೇ ಕುಂಬಳಕಾಯಿಯನ್ನು ಬೇಯಿಸಬೇಕು. ನೋಡಿ, ಹೀಗೆ ನಾವು ಫ್ರೈ ಮಾಡ್ತಾ ಇದ್ದರೆ ಆಯಿತು. ಅದು ನಮಗೆ ಈ ಹಲ್ವಾ ರೆಡಿ ಆಗಲಿಕ್ಕೆ ಒಂದು 30 ನಿಮಿಷ ತಗೊಳ್ತದೆ. ನೋಡಿ, ಈಗ ಅದರ ನೀರೆಲ್ಲ ಕಮ್ಮಿ ಆಗ್ತಾ ಬಂತು. ಸಕ್ಕರೆಯ ನೀರನ್ನು ಕೂಡ ಕುಂಬಳಕಾಯಿ ಅದರಲ್ಲಿ ಚೆನ್ನಾಗಿ ಬೇಯ್ತಾ ಬಂತು. ನೋಡಿ, ಈಗ ನೀರಿನ ಅಂಶ ಕಮ್ಮಿ ಆದಾಗ ನಾವು ಸ್ವಲ್ಪನೇ ತುಪ್ಪ ಹಾಕಿ ಪುನಃ ಹೀಗೆ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ನೋಡಿ, ಈಗ
ಹೀಗೆ ಒಂದು 2-3 ಸಲ ಮಧ್ಯದಲ್ಲಿ ತುಪ್ಪ ಹಾಕಿ ನಾವು ಚೆನ್ನಾಗಿ ಬೇಯಿಸಬೇಕು. ಹೀಗೆ ನೀವು ಕೈ ಆಡಿಸ್ತಾ ಇರಬೇಕು, ಬಿಡಬಾರ್ದು, ತಳ ಹಿಡಿಯುವ ಚಾನ್ಸಸ್ ಉಂಟು. ಈಗ ಮೊದಲಿಗಾದರೆ ನೀರಿನ ಅಂಶ ಇರ್ತದೆ, ಹಾಗಾಗಿ ಏನೂ ಆಗೋದಿಲ್ಲ. ಈಗ ನೀವು ಹೀಗೆ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಈಗ ಮಿಡ್ಲಲ್ಲಿ ಪುನಃ ನಾನೊಂದು 2-3 ಸ್ಪೂನ್ ತುಪ್ಪ ಹಾಕ್ತೀನಿ. ಹಾಗೆ ಒಂದು 2-3 ಸಲ ನಾವು ತುಪ್ಪ ಹಾಕ್ತಾ ಇರಬೇಕು. ನಮಗೆ ಒಂದು ಅರ್ಧ ಕಪ್ ತುಪ್ಪ ಇದ್ದರೆ ಸಾಕು, ನಮ್ಮ ಹಲ್ವ ರೆಡಿ ಆಗ್ತದೆ. ತುಂಬ ಒಂದು ಒಳ್ಳೆಯ ಹಲ್ವ. ಕುಂಬಳಕಾಯಿ ತುಂಬ ದೇಹಕ್ಕೆ ಒಳ್ಳೆಯದು, ತಂಪು. ಖಂಡಿತ ಒಮ್ಮೆ ನೀವು ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಇದು ಅದರ ನೀರಿನ ಅಂಶ ಕಮ್ಮಿ ಆಗ್ತು. ಪುನಃ ನಾನು ತುಪ್ಪ ಹಾಕ್ತಾ ಇದ್ದೀನಿ. ಹೀಗೆ ನೀವು ಹಾಕ್ತಾ ಬೆರೆಸ್ತಾ ಇರಬೇಕು. ನಾನು ನನ್ನ ಚಾನಲ್ ತುಳು ಭಾಷೆಯಲ್ಲಿ ಮಾಡ್ತಾಯಿದ್ದೆ, ಇವತ್ತು ನಾನು ಕನ್ನಡದಲ್ಲಿ ಮಾಡಿದ್ದೇನೆ. ನೋಡುವ ಕೆಲವರು ಹೇಳಿದರು ನನಗೆ ಕನ್ನಡದಲ್ಲಿ ಕೂಡ ಮಾಡಿ ಅಂತ. ಹಾಗೆ ನಾನು ಕನ್ನಡದಲ್ಲಿ ಇವತ್ತು ಈ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಪೂರ ಫ್ರೆಂಡ್ಸ್ನಗಳ ಯಾನ ಪನೊಂದುಲ್ಲೆ ಏರ್ಮತ ಎನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಲ್ದೆ ಜರ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪ್ಲೆ, ಅಂಚನೆ ನಿಕ್ಲ ಫ್ಯಾಮಿಲಿ ಫ್ರೆಂಡ್ಸ್ನಗಲೆ ಶೇರ್ ಮಲ್ಪ್ಲೆ, ಇಷ್ಟ ಹಂಡ ಖಂಡಿತ ಒಂಜಿ ಲೈಕ್ ಮಲ್ಪ್ಲೆ, ಅಂಚನೆ ಕಮೆಂಟ್ ಮಲ್ತು ಎಂಚಾತಣಂದು ಪಲ್ಲೆ ತುಲೆ ಇತ್ತೇನ್. ಇಲ್ಲಿ ನಾನೀಗ ಗೋಡಂಬಿ ಹಾಕ್ತಾ ಇದ್ದೇನೆ. ಗೋಡಂಬಿ ಹಾಕಿ 1-2 ನಿಮಿಷ ಹೀಗೆ ಫ್ರೈ ಮಾಡಬೇಕು. ಮಾತೆರಡ್ಲ ಯಾನ ಇನಿ ಯಾನು ಕನ್ನಡಡು ಪನೊಂದುಲ್ಲೆ, ಒಂಜಿ ಸಲ ಕನ್ನಡಡ್ಲ ಮಲ್ಪುಗ ಪಂದಾಂಡ್ ಒಂಜಿ 2-3 ಜನ ಪಂಡೆರಿಂಕ್ ಕನ್ನಡಡ್ಲ ಹೊರ ಪಾಡ್ಲೆ ಅಂದು ಅಂಚ ಕನ್ನಡಡು ಮಲ್ತೊಂದುಲ್ಲೆ. ನಿಕುಲು ಖಂಡಿತ ಇಷ್ಟಾಂಡ ಒಂಜಿ ಲೈಕ್ ಕೊರ್ಲೆ. ಈಗ ನಮ್ಮ ಹಲ್ವ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು ನೋಡಿ. ಈಗ ಆಯಿತು, ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ನೋಡಿ. ಹೀಗೆ ನಮಗೆ ಹೀಗೆ ಮಾಡುವಾಗ ಅದು ಮಧ್ಯ ಅಂಶ, ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ, ಫುಲ್ ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ ಹಲ್ವ. ಈಗ ನಮ್ಮ ಕುಂಬಳಕಾಯಿ ಹಲ್ವ ರೆಡಿ ಆಯಿತು. ಈಗ ನಾವು ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡಲಿಕ್ಕೆ ಆಯಿತು. ನೋಡಿ ಎಷ್ಟು ನೀಟಾಗಿ, ಎಷ್ಟು ತುಂಬ ಟೇಸ್ಟಿಯಾಗಿ ಬರ್ತದೆ ಹಲ್ವ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಈಗ ನಾನು ಗ್ಯಾಸ್ ಆಫ್ ಮಾಡಿದೆ. ಈಗ ಒಂದು ಪಾತ್ರೆಗೆ ತೆಗಿತೇನೆ ನೋಡಿ, ಇನ್ನೊಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ತಾ ಇದ್ದೇನೆ. ಹಾಗಾದರೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಹೇಗೆ ನಾವು ಕಾಶಿ ಹಲ್ವಾವನ್ನು ತುಂಬ ಸುಲಭ ರೀತಿಯಲ್ಲಿ ಮಾಡ್ಬೋದು ಅಂತ. ಮತ್ತ್ಯಾಕೆ ತಡ, ಖಂಡಿತ ಒಮ್ಮೆ ಟ್ರೈ ಮಾಡಿ. ಹೇಗೆ ಆಗಿದೆ ಅಂತ ನನಗೆ ಹೇಳೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಒಂದು ಲೈಕ್ ಕೊಡಿ. ನಿಮಗೆಲ್ರಿಗೂ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಪೂರಗಲೆಗ್ಲ ಮಸ್ತ್ ಧನ್ಯವಾದ.